ಪ್ರಜ್ವಿತ್ ಬತ್ತೇರು. ಹಾಯ್ ಪ್ರಜ್ವಿತ್, ವೆಲ್ಕಮ್ ಟು ಲೈವ್. ಎಂಚೊಲ್ಲರು ಓ ಅಂಬಾನಿ ಬತ್ತೇರು ಮಾಡ್ತಾರೆ. ಅಂಬಾನಿ ಏರಿ ಧೀರಜ್ ಸರ್ ಬತ್ತೇರು. ಹಾಯ್ ಧೀರಜ್ ರವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಇವತ್ತೊಂದು ವಿಡಿಯೋ ಬಂದಿದೆ, ನೋಡಿ ಸಪೋರ್ಟ್ ಮಾಡಿ. ಅಂಬಾನಿ ಏರ್ ಲಜ್ಜರಿ, ಅಂಬಾನಿ ಏರ್ ಈರ್. ಹಲೋ ಅಣ್ಣ, ಹೇಗಿದ್ದೀರಿ? ನಾನು ಧೀರಜ್ ಕುಮಾರ್ ಚೌಗುಲೆ ಮಾತಾಡ್ತಿರೋದು. ಹೇಗಿದ್ದೀರಾ ಅಣ್ಣ? ಗುಡ್ ಈವ್ನಿಂಗ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ನವೀನ್ ಕುಮಾರ್ ಮಾತಾಡ್ತಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ಊಟ ಆಯ್ತಾ? ಏನು ಸ್ಪೆಷಲು? ಥ್ಯಾಂಕ್ ಯು ಲೈವ್ಗೆ ಬಂದು ಸಪೋರ್ಟ್ ಮಾಡೋದಕ್ಕೆ. ಪ್ರಜ್ವತ್ ಬ್ರೋ ಓಲ್ಲರಿ ಮಸ್ತ್ ದಿನ ಬರಂದೆ ದಾದ ಬಿಜಿ ಮನಸ್ಪುರ ಆಂಡೆ ದಾದ ಸ್ಪೆಷಲ್ ಎಕ್ಸಾಮ್ ಪುರ ಆಂಡೆ ಇರ್ನ ದಾದ ವಿಶೇಷ ಪುರ ತುಯರ್ ನಿಜ್ಜರಿ ವಿಡಿಯೋ ಪುರ ತೊಗೊಂದುಲ್ಲಾರ ಸಪೋರ್ಟ್ ಮಂತಂದುಲ್ಲಾರ ಎಂಕ್ಲೆಗೆ. ನಂದು ಕಾಫಿ ಆಯಿತು, ನಿಮ್ಮದು ಕಾಫಿ ಆಯಿತಾ? ನಮ್ಮದು ಆಗಿದೆ, ಊಟ ಆಯಿತು. ನಮ್ಮ ಮನೆಯಲ್ಲಿ ಇವತ್ತು ಏನು ತಿಂಡಿ ಅಂದರೆ ಪಲಾವ್, ಆಫ್ಟರ್ನೂನ್ ಈವ್ನಿಂಗ್ ಎಲ್ಲ ಅದೇ ಸಮ. ನಿಮ್ಮ ಮನೆಯಲ್ಲಿ ಇವತ್ತು ಏನು ತಿಂಡಿ ಅಂತಿದ್ದಾರೆ? ನಮ್ಮ ಮನೆಯಲ್ಲಿ ಇವತ್ತು ಚಿಕನ್ ಸುಕ್ಕ ಮತ್ತು ರೈಸು. ನಿಮ್ಮ ಮನೆಯಲ್ಲಿ ಅಂಥದ್ದು? ಗೋವರ್ಧನ ಗಿರಿಧಾರಿ ಶಿಲೆಯಲ್ಲಿ ಕಲೆಯನ್ನು ಹರಳಿಸಿದ, ಕಲೆಯಲ್ಲಿ ಶಿಲೆಯನ್ನು ಹೊರಳಿಸಿದ, ಉಳಿಯಿಂದ ಮೀಟಿ ಉಸರಾಗ ತಂದ ಕಲೆಗಾರ ತಂದ ಕಲೆ. 2 3 4 5 6 7 8 9 10 10 ವಯಸ್ಸು. ಯಾವ ರೀತಿ ಹಾಡಿ ಹೋಗಲುವುದು? ಶಿಲೆಗಳು ಸಂಗೀತವ ಹಾಡಿದೆ, ಬೇಲೂರ ಗುಡಿಯು ಕೇಶವನ ದುರಂಬೆ. ದಿನಕರಣ್ಣ ಬಂದಿರು, ನಮಸ್ಕಾರ ಪಣದಿರು. ಹಾಯ್ ದಿನಕರಣ್ಣ, ವೆಲ್ಕಮ್ ಟು ಲೈವ್. ಎಂಚೌಲರು, ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಿಕ್. ಮನಸ್ಪುರಾಂಡೆ ದಾದು ಸ್ಪೆಷಲ್. ಮನಸ್ಸು ಆಂಡು ಚಿಕನ್ ರೈಸ್ ಪಣದಲ್ಲಿರು ಅಂದೆ. ಓಕೆ ಎಂಕ್ಲ ಚಿಕನ್ ಸುಕ್ಕ ಬಕ್ಕ ರೈಸಿ ಅಲ್ಲ ಪಂಡ ರೈಸ್ ಮಲ್ತಿತ್ತೆ ಮಧ್ಯಾಹ್ನ ಕೊಂಚೂರು ಪಿದೆ ಬೋದು ಬತ್ತೆ. ಸೊ ಬೈಯಾಗದಲ್ಲ ಮಂತಿ ಚಿಕ್ಕ ಚಿಪ್ಪಿ ನಾನು ಹೋಟೆಲ್ ಹಿಡ್ದೊಂಜಿ ಚಿಕನ್ ಅರ್ಧ ಚಿಕನ್ ಪಾರ್ಸಲ್ ಕಂತೆ, ಹಾಫ್ ಚಿಕನ್.
ಇನ್ನು ದುಬೈ ರನ್ ಇತ್ತು ಕಾಂಡೆ ಅಂಚ ರನ್ ಮಲ್ತೀನಿ ಇಂಕುಲು ಕಾಂಡೆ ಮತ್ತೆ ಲೈವ್ ಮಲ್ತಿತ್ತೆ ಕಾಂಡೆ ಅಲ್ಲ ಬೊಕ್ಕ ಚಾರ್ಜ್ ಪೂರ ಖಾಲಿ ಆಗಿ ಬರ್ತೀನಿ ಇನ್ನ ಕಾರಣ ಇನ್ನೊಂದು ವಿಡಿಯೋ ಪಾಡ್ದೆ ತೂದು ಸಪೋರ್ಟ್ ಮಾಡ್ಲೇವೆ ನವೀನ್ ವ್ಲಾಗ್ಸ್ ಇಡು ಇವ್ರು ತೂತಾರೆ ಓಕೆ ಓಕೆ ಇವ್ರ ಮೆಸೇಜ್ ತೂ ಎತ್ತೇನು ಓಕೆ ಓಕೆ ಸಾರಿ ಅವೇ ಥ್ಯಾಂಕ್ ಯು ಸೋ ಮಚ್ ವಾವ್ ಸೂಪರ್ ಭಾರಿ ಪೊರ್ಲು ಅಣ್ಣ ದುಬೈ ಒಳಗಂದರೆ ಥ್ಯಾಂಕ್ಸ್ ಧನಂಜಯ ಸೂಪರು ಥ್ಯಾಂಕ್ಸ್ ವೇದಾವತಿ ಅಕ್ಕ ಸೂಪರು ಎಕ್ಸಲೆಂಟ್ ದುಬೈ ರಿಪ್ಲೈ ಥ್ಯಾಂಕ್ಸ್ ವಿಡಿಯೋ ತುಯ್ಯ ಅಂದ ತುಯ್ಯಾರ ಇತ್ತೆ ಏನ್ ಬಂಡೆ ಏನು ಜಸ್ಟ್ ಇತ್ತೆ ಇರ ಮೆಸೇಜ್ ಆಯ್ತು ತಿರ್ತಿರ್ತು ಅಕ್ಲೆ ಥ್ಯಾಂಕ್ಸ್ ಕೊರೊಂದಿಲ್ಲ ಬತ್ತಿನ ಅಕ್ಲೆಗೆ ಪಂತಿನ ಅಕ್ಲೆಗೆ ಮೆಸೇಜ್ ಮಂತಿನ ಅಕ್ಲೆಗೆ ಅಪ್ಪಗೆ ಇತ್ತೆ ತುಯ್ಯ ನೀರಿನ ಮೆಸೇಜ್ ಥ್ಯಾಂಕ್ ಯು ಸೋ ಮಚ್ ಅವೇ ಸಂಗಪ್ಪನವ್ರು ಬಂದರು ಸಂಗಪ್ಪನವರೇ ಎಲ್ಲಿ ಹೋಗಿದ್ದೀರಿ ನೀವು ತುಂಬ ದಿವಸ ಆಯಿತು ಬರದೆ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆಯೇ ನಾವೊಂದು ವಿಡಿಯೋ ಹಾಕಿದ್ದೇವೆ ನೋಡಿ ಸಪೋರ್ಟ್ ಮಾಡಿ ವೇದಾವತಿ ಅಕ್ಕ ಬರ್ತೀರಾ ಹಾಯ್ ವೇದಾವತಿ ಅಕ್ಕ ವೆಲ್ಕಮ್ ಟು ಲೈವ್ ಎಂಚ ಉಳ್ಳಾರ ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ ಕೊಂಚ ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ಪ್ಲೆ ಮನಸಾಡೆ ದಾದೆ ಸ್ಪೆಷಲ್ ನಿಕ್ಲ ಪುರ ಕಾಮೆಂಟ್ಸ್ಗೆ ಪ್ರೀ ಕಾಮೆಂಟ್ ಮಂತೊಂದಿಲ್ಲೆ ಸೊ ಥ್ಯಾಂಕ್ ಯು ಸೋ ಮಚ್ ಏರ್ ಮತ್ತೆ ವಿಡಿಯೋ ತುಯ್ಯಾರ ಸಪೋರ್ಟ್ ಮಂತಾರ ಅಕ್ಲೆಗೆ ಮಾತಿರಗಿಲ್ಲ ಉಡಲೆ ದಿಂಜಿನ ಸೊಲ್ಮೆಲು ಉಡಲು ದಿಂಜಿನ ಸೊಲ್ಮೆಲು ಲೈಕ್ ಡನ್ ಅನ್ನ 5th ಲೈಕ್ ಮಾಡಿದ್ರೆ ಹೌದು ಇವತ್ತು ಯಾರಿಲ್ಲ ಜನ ಎಲ್ಲ ಬಂದು ನೋಡಿ ಹೋದ್ರ ಅಂತ ಕಾಪಿರೈಟ್ ಇನ್ಎಲಿಜಿಬಲ್ ದಿಸ್ ವಿಡಿಯೋ ಪಾರ್ಟ್ 1 ಲೋಕೇಶ್ ಬರ್ತೀರಿ ಹಾಯ್ ಲೋಕೇಶ್ ಬ್ರೋ ವೆಲ್ಕಮ್ ಟು ಲೈವ್ ಭಾಳ ಅಪರೂಪವಾಗಿ ಹೋಗಿದ್ದೀರಿ ಮಾರೆ ನೀವು ಎಲ್ಲಿ ಹೋಗಿದ್ದೀರಿ ಸ್ಟೋರಿಗೆ ತುಂಬ ದಿವಸ ಆಯಿತು ನೀವು ಬರದೆ ಧನ್ಯವಾದಗಳು ಬಂದಿದ್ದಕ್ಕೆ ನಿಮ್ಮ ಏನು ವಿಶೇಷ ಮತ್ತೆ ಎಲ್ಲ ಆಯಿತಾ ಎಕ್ಸಾಮು ಅದು ಎಲ್ಲ ಆಯಿತಾ ಫ್ರೀ ಆಗಿದ್ದೀರಾ ಈಗ ಲೈಕ್ ಡನ್ ಅಂತಿದ್ದಾರೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಲೋಕೇಶ್ ರವರೇ ವೇದಾವತಿ ಅಕ್ಕ ದುಬೈ ಎಕ್ಸಲೆಂಟ್ ಅಣ್ಣ ಅವನೊಂದಿಲ್ಲ ಥ್ಯಾಂಕ್ ಯು ವೇದಾವತಿ ಅಕ್ಕ ಆಯ್ನಾತು ತುಜ್ಪಾವೆ ಎಂಕ್ಲು ದುಬೈ ಏತು ತುಜ್ಪಾಯರ ಆಪಣ ಆತು ಟ್ರೈ ಮಾಡ್ಪುವ ತೂಕ ನನ್ನ ಇತ್ತಂತೆ ಚಳಿ ಬರ ಶುರುವಾಡು ನನ್ನ ಒಂದು ಚುರುಪಿದೆ ಪೋಯರ ಬೈ ಆಡ್ಪುರ ಆಪುಣು ಅಂತೆ ಸೆಕೆ ಕಮ್ಮಿ ಆಪುಣು ಅಪ್ಪಗ ಲೊಕೇಶನ್ ಇನ್ನೂ ಫ್ರೀ ಇಲ್ಲ ಇನ್ನೂ ಇದೇ ಟೆಸ್ಟ್ ಅಯ್ಯೋ ರಾಮ ಅಂತಿದ್ರೆ ಹೌದೌದು ಅದೆಲ್ಲ ಇದ್ದದ್ದಲ್ಲ ಯಾವಾಗಲೂ ನೋ ಪ್ರಾಬ್ಲಮ್ ಆದರೂ ನೀವು ತುಂಬ ದಿವಸ ಆಯಿತು ಬರ್ದಲ್ಲ ಒಂದು 2 ತಿಂಗಳಾಯ್ತಾ ಅಂತ 2-3 ತಿಂಗಳಾಯ್ತಾ ಬರಲೇ ಇಲ್ಲ ಅಂತ ಕಾಣ್ತದೆ ನನಗೆ ಹೇಗಿದ್ದೀರಿ ಸೌಖ್ಯವಾಗಿದ್ದೀರಾ ನಮ್ಮ ವಿಡಿಯೋಗಳನ್ನು ಟೈಮ್ ಸಿಗುವಾಗ ನೋಡ್ತೀರಾ ನೋಡೋದಿಲ್ಲ ಅಂದರೆ ನೋಡಿ ಸಪೋರ್ಟ್ ಮಾಡಿ ನಿಮಗೆ ಟೈಮ್ ಸಿಕ್ಕಿಲ್ಲ ಅಂದರೆ ನಿಮ್ಮ ಲ್ಯಾಪ್ಟಾಪಲ್ಲಿ ಚಾಲು ಮಾಡಿಡಿ ಸೊಂಟದ ಶಿಷ್ಯ ಬರೀ ಡೇಂಜರು ನೀವು ಯಾವತ್ತು ಜಾತಿ ಬ್ರೋ ಅಂತಿದ್ದಾರೆ ನೀವು ಯಾವ ಜಾತಿ ಬ್ರೋ ಅಂತಿದ್ದಾರೆ ಅಯ್ಯೋ ದೇವರೇ ಇದು ನಮ್ಮ ಲೈವ್ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಇದು ಯಾರೋ ಕೇಳಿದ್ದು ನಮ್ಮ ಹತ್ರ ಹಾಗೆ ಈ ಕ್ವೆಶ್ಚನ್ ಇಷ್ಟರವರೆಗೆ ಬರಲಿಲ್ಲ ಮಾರ್ರೆ ಫಸ್ಟ್ ಟೈಮ್ ಬಂದಿದ್ರಿ ನಿಮ್ಮ ಹೆಸರೇನು ಅಂತ ಹೇಳಿ ಮೊದಲು ನನಗೆ ನೀವು ಯಾರು ನಿಮ್ಮ ಹೆಸರೇನು ಯಾವ ಊರಿಂದ ಬಂದಿದ್ದೀರಿ ಫಸ್ಟ್ ಟೈಮ್ ಬಂದಿದ್ದೀರಾ ನಮ್ಮ ಲೈವಿಗೆ ಒಂದು ಲೈಕ್ ಕೊಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ
ಸಪೋರ್ಟ್ ಮಾಡಿ. ಆದರೆ ನೀವು ಯಾವ ಊರಿಂದ ಬಂದಿದ್ದೀರಿ ಮತ್ತು ಯಾವ ನಿಮ್ಮ ಹೆಸರೇನು ಅಂತ ಹೇಳಿ. ಲೋಕೇಶ್ ಫ್ರೀ ಇದೆ, ತುಂಬ ಫ್ರೆಂಡ್ ಆಗಿ ನಿಮ್ಮ ಲೈವ್ ಬರ್ತೀನಿ. ಫ್ರೀ ಇದ್ದರೆ ತುಂಬ ಫ್ರೆಂಡ್ ಆಗಿ ನಿಮ್ಮ ಲೈವ್ ಬರ್ತೀನಿ, ಫ್ರೀ ಆಗಿ ಲೈವ್ಗೆ ಬರ್ತೀನಿ, ಫ್ರೆಂಡ್ ಆಗಿ ಲೈವ್ ಬರ್ತೀನಿ. ಆದರೆ ಫ್ರೀ ಇಲ್ಲ ಅಂದರೆ ಏನು ಮಾಡೋಕ್ಕೆ ಆಗೋಲ್ಲ. ಹೌದಾ? ಅಲ್ಲಲ್ಲ, ನಾನು ಹಾಗೆಲ್ಲ ಹೇಳಿದ್ದು. ನೀವು ಲೈವ್ ಬರೆದಿದ್ರೆ ಚಿಂತೆ ಇಲ್ಲ, ಬಂದರೆ ಬನ್ನಿ, ಟೈಮ್ ಇದ್ದರೆ, ಇಲ್ಲಾಂದರೆ ಚಿಂತೆ ಇಲ್ಲ. ಆದರೆ ನೀವು ಫ್ರೀ ಇರ್ತೀರಲ್ಲ, ಅಂದರೆ ನೀವೊಂದು ಲ್ಯಾಪ್ಟಾಪ ಮೊಬೈಲ್ ಬಿಟ್ಟು ಏನಾದರೂ ಕೆಲಸ ಮಾಡ್ತಿರ್ತೀರಿ, ಅರ್ಧ ಗಂಟೆ 1 ಗಂಟೆ ಸ್ನಾನಕ್ಕೆ ಹೋಗ್ತೀರಿ, ಅಲ್ಲ ಎಲ್ಲಾದರೂ ಬೇರೆ ಏನು ಕೆಲಸ ಮಾಡ್ತೀರಿ, ಆ ಟೈಮಲ್ಲಿ ನಮ್ಮ ವೀಡಿಯೋಗಳನ್ನೆಲ್ಲ ಚಾಲು ಮಾಡಿಡಿ. ಮತ್ತು ಲೈಕ್ ಕಾಮೆಂಟ್ ಏನು ಆಗಬೇಡಿ ನಿಮಗೆ ಪುರ್ಸೊತ್ತಿಲ್ಲ ಅಂದರೆ. ಆದರೆ ಚಾಲು ಮಾಡಿಡಿ, ಅದು ರನ್ ಆಗ್ತಾ ಇರಲಿ, ಆಯಿತಾ? ಟೈಮ್ ಇದ್ದರೆ ಬರುವ ಅಣ್ಣ, ಅದು ತೊಂದರೆ ಇಲ್ಲ. ಲೈವಿಗೆ ಬರೆದಿದ್ರೆ ತೊಂದರೆ ಇಲ್ಲ, ನಿಮಗೆ ಟೈಮ್ ಸಿಕ್ಕಾಗ ಬನ್ನಿ. ಆದರೆ ವೀಡಿಯೋಸನ್ನು ನೋಡ್ತಾ ಇರಿ. ಅದು ನಮಗೆ ಈಗ ನಮ್ಮದು ಮೋನೋ ಚಾನೆಲ್ ಅಲ್ಲ, ಅದು ಅರ್ನಿಂಗ್ ಆಗ್ತದೆ. ನೀವು ವಿಡಿಯೋ ನೋಡಿದರೆ ಸ್ವಲ್ಪ ಅರ್ನಿಂಗ್ ಆಗ್ತದೆ, ಅದಕ್ಕೋಸ್ಕರ, ಆಯಿತಾ? ಸೊಂಟದ ಶಿಷ್ಯ ಎಲ್ಲಿದ್ದೀರಿ ಬ್ರೋ? ಮೋನ ಆಯ್ತಾ? ಹೌದು, ನಿಮ್ಗೆ ಗೊತ್ತಿಲ್ವಾ? ಅದೇ ನೀವು ತುಂಬ ದಿವಸ ಇದು ಬರಲಿಲ್ಲ. ಸೆಪ್ಟೆಂಬರ್ 3-4 ತಾರೀಕಿಗೆ ಮೋನೋ ಆಗಿದೆ ನಮ್ಮದು. ಹೌದು, 3ರ ನಂತರ. ಸೊ ಅಷ್ಟೇನು ಆಗಲಿಲ್ಲ ಡಾಲರ್, ಆದರೆ ನಡೀತಾ ಉಂಟು ಸ್ವಲ್ಪ ಸ್ವಲ್ಪ. ವ್ಯೂಸ್ ಜಾಸ್ತಿ ಇಲ್ಲಲ್ಲ, ಅದಕ್ಕೋಸ್ಕರ. ಮಂಜುನಾಥನ ಬಂದರು. ಹಾಯ್ ಮಂಜುನಾಥನ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಬ್ಲೂ ಇತ್ತಲ್ಲ ಮಾರೆ, ಅದು ಹೇಗೆ ಹೋಗಿದ್ದು? ನಾನು ಒತ್ತಿದ್ದೀನ ಮತ್ತೆ. ಭಾಳ ದಿನ ಆದಮೇಲೆ ಬಂದೆ. ಹೌದೌದು, ನೀವು ತುಂಬ ದಿವಸ ಆದಮೇಲೆ ಬಂದರೆ. ಹೌದು, ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡೋದು ವಿಡಿಯೋ ನೋಡಿ. ಇವತ್ತೊಂದು ಲೈವ್ ವಿಡಿಯೋ ಬಂದಿದೆ, ಅದನ್ನು ನೋಡಿ ಸಪೋರ್ಟ್ ಮಾಡಿ, ಕಾಮೆಂಟ್ ಹಾಕಿ. ನಾನೇ ಲೋಕೇಶ್, ನಿಮಗೆ ಗೊತ್ತು ಅಲ್ಲ ಅಣ್ಣ, ಬ್ಯುಸಿ ಇದ್ದರೆ ಮೊಬೈಲ್ ಮಾಡೋಕ್ಕೇ ಆಗಲ್ಲ. ಸ್ಟಡಿ ಅದು ಅದು ಇದು. ಹೌದೌದು, ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ನೀವು ಯಾಕೆ ಮುಖಕ್ಕೆ ಕಪ್ಪು ಕಲರ್ ಹಚ್ಚಿದ್ದೀರಿ? ಮುಖಕ್ಕಲ್ಲ, ಗಡ್ಡಕ್ಕೆ. ಇದು ಗಡ್ಡ ನೋಡಿ, ಗಡ್ಡಕ್ಕೆ ನಾವು ಕಪ್ಪು ಕಲರ್ ಹಾಕೋದು, ಯಾಕೆಂದರೆ ಅದು ವೈಟ್ ಇರ್ತದಲ್ಲ, ಅದಕ್ಕೋಸ್ಕರ. ಬಿಳಿ ಬಿಳಿ ಕೂದಲಿಗೆ ಕಪ್ಪು ಕಪ್ಪು ಕಲರ್ ಹಾಕಿದರೆ ಅದು ಕಪ್ಪು ಕಾಣ್ತದೆ, ಅದಕ್ಕೋಸ್ಕರನೇ ಹಾಕುವುದು. ನೀವು ನಾನು ಕೇಳಿದ ಪ್ರಶ್ನೆಗೆ ಉತ್ತರವೇ ಕೊಡಲಿಲ್ಲ. ನಿಮ್ಮ ಹೆಸರೇನು ಹೇಳಿದೆ ನೀವು ಹೇಳಿಲ್ಲ, ಯಾವ ಊರಂತ ಕೇಳಿದೆ ಹೇಳಿಲ್ಲ. ಫಸ್ಟ್ ಟೈಮ್ ಬಂದಿದ್ದೀರಾ ಅಂತ ಕಾಣ್ತದೆ, ಇದು ಹೆಸರು ನೋಡಲಿಲ್ಲ ನಾನು, ಸೊಂಟದ ವಿಷಯ. ಸರಿ, ಮತ್ತೆ ಬರುವ. ಗಿಫ್ಟ್ ಇಲ್ಲ, ಏನು ಇಲ್ಲ, ನಮ್ಮದು ಏಜ್ ಆಗಿದೆ. ಬಾಯ್ ಅನ್ನ, ಒಳ್ಳೆಯದು ಆಗಲಿ ನಿಮಗೆ. ಸರಿ, ಮತ್ತೆ ಬರುವ. ಗಿಫ್ಟ್ ಇಲ್ಲ, ಏನೂ ಇಲ್ಲ.
ನಮ್ಮದು ಏಜ್ ಆಗಿದೆಯಾ? ಆಗಿದೆ. ಬಾಯ್ ಅನ್ನ, ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರಾರ್ಥನೆಗೆ. ಆದರೆ ಅದು ಎಂತ ಅಂತ ಅರ್ಥ ಆಗಿಲ್ಲ. ಮತ್ತೆ ಬರುವ ಓಕೆ, ಗಿಫ್ಟ್ ಇಲ್ಲ, ಏನೂ ಇಲ್ಲ. ನಮ್ಮದು ಏಜ್ ಆಗಿದೆಯಾ? ಆಗಿದೆಯಾ ಆಗಿದೆಯಾ ಎಂತ ಅದು? ಅದು ಅರ್ಥ ಆಗಿಲ್ಲ ನನಗೆಂದು. ಗಿಫ್ಟು ಇಲ್ಲ, ಏನೂ ಇಲ್ಲ, ನಮ್ಮದು ಏಜ್ ಆಗಿದೆಯಾ ಎಂತ ಅದು? ಅರ್ಥ ಆಗಿಲ್ಲ. ಅದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಟ್ಟು ಹೋಗಿದ್ರೆ ಒಳ್ಳೆಯದಿತ್ತು ನೀವು. ಅಂದರೆ ಚಾನೆಲ್ ಮಾಡೋಕ್ಕೆ ಆಗ್ತಿಲ್ಲ ಅಂದೆ. ಚಾನೆಲ್ ಮಾಡೋಕ್ಕೆ ಆಗ್ತಿಲ್ಲ ನಿಮಗೆಯಾ? ಮಾಡಿ ಮಾಡಿ, ಒಳ್ಳೆಯದು. ಯಾವಾಗ ನಿಮ್ಮ ಎಕ್ಸಾಮ್ ಎಲ್ಲ ಮುಗಿತದೆ ಮಾಡಿ ಮಾಡಿ ಇಟ್ಟು ಬಿಡಿ. ಮತ್ತು ಶಾರ್ಟ್ಸ್ ಎಲ್ಲ ಹಾಕ್ತಾ ಇರಿ. ನಂತರ ತನ್ನಷ್ಟಕ್ಕೆ ಟೈಮ್ ಸಿಕ್ಕಾಗ ವಿಡಿಯೋ ಹಾಕ್ತಾ ಹೋಗಿ. ನೀವೆಲ್ಲ ಮಾಡಬೇಕು ಮಾರೆ. ನೀವೆಲ್ಲ ಸ್ಟಡಿ ಮಾಡ್ತಾ ಇದ್ದೀರಿ, ಒಳ್ಳೆ ಒಳ್ಳೆ ವಿಷಯ ಕಲಿತಿದ್ದೀರಾ. ಅದನ್ನು ಇನ್ನೊಬ್ಬರಿಗೆ ಕಲಿಸ್ಬೋದು ನೀವು ಚಾನೆಲ್ ಮಾಡಿ. ಆಗ ನಿಮಗೆ ತನ್ನಷ್ಟಕ್ಕೆ ಸಬ್ಸ್ಕ್ರೈಬರ್ ಬರ್ತಾರೆ. ನಮಗೆಲ್ಲ ಅಷ್ಟೇನಿಲ್ಲ, ನಾವೆಲ್ಲ ವ್ಲಾಗ್ಸ್ ಮಾಡೋದಲ್ಲ. ಸೊ ನೀವೇನಾದರೂ ಕಲ್ತಿದ್ರೆ ಅದನ್ನು ಮಾಡಲಿಕ್ಕೆ ಬರ್ತಾರೆ. ಸೊತ್ತು ಬುಕ್ಕ ಪೂರ ಎನ್ನ ಸೊತ್ತು ಕಾಪುಲೆಂದು ಅಡ್ಡ ಬೂರ್ವೆ ತಿನ್ನವುಲ್ಲಾತಿ. ಸ್ಟಡಿ ಮುಗಿದ ಮೇಲೆ ನೋಡ್ತೀನಿ. ಆದರೆ ಅಷ್ಟು ತಲೆ ಕೆಡಿಸ್ಕೊಳ್ಳೋದು ಎಲ್ಲ ವೈಟಿ ಬಗ್ಗೆ, ಯಪ್ಪ ತಲೆ ನೋವು ಆಗುತ್ತೆ ಮೊಬೈಲಿಂದ. ಹೌದು ಮಾರ್ರೆ, ಮೊಬೈಲಿಂದ ತಲೆನೋವು ಆಗ್ತದೆ. ಆದರೆ ಏನು ಮಾಡೋದು, ನಾವು ಸ್ವಲ್ಪ ಏನಾದರೂ ಆಗ್ಬೋದಂತ ಇಳಿದಿದ್ದೇವೆ. ಸೊ ಬಂದ್ ಮಾಡೋದು ಬೇಡ ಅಂತ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಆದರೆ ಮಾಡ್ಬೋದು, ಹಾಗೇನಿಲ್ಲ. ಸ್ವಲ್ಪ ನಿಮಗೆ ಈಗ ಓದಲಿಕ್ಕೆ ಸಹ ಉಂಟಲ್ಲ, ನಮಗೂ ಹಾಗೆ ವರ್ಕಲ್ಲಿ ಸಹ ಕಂಪ್ಯೂಟರ್ ನೋಡಬೇಕು ಮತ್ತು ಲೈವಲ್ಲಿ ಮೊಬೈಲ್ ನೋಡಬೇಕು. ಸೊ ನೋಡೋಣ ಏನಾಗ್ತದೆ ಅಂತ. ಮಾಡಿ, ನೀವು ಮಾಡಿ, ಏನು ಹೆದರಬೇಡಿ. ಇವಾಗೆಲ್ಲ AI ಎಲ್ಲ ಬಂದು ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಒಂದು ಫೋಟೋ ಆಗಿದ್ದರೆ ನೀವು ವಿಡಿಯೋ ಮಾಡಿ ಕೊಡ್ತದೆ ಅದು ನಿಮಗೆ. ನೀವೆಂತ ಕಲಿತಿದ್ದೀರಾ ಅದೆಲ್ಲ ಕಲಿತು ಕ್ಲಿಯರ್ ಮಾಡಿ. ಬಾಯ್ ಅಣ್ಣ, ಬಾಯ್, ಟೇಕ್ ಕೇರ್, ಮತ್ತೆ ಸಿಗುವ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್. ವೇದಾಂತಕ್ಕ, ಓಕೆ ಅಣ್ಣ, ಬಾಯ್. ಸ್ವಲ್ಪ ಗುಡುಗು ಇದೆ, ನೆಟ್ವರ್ಕ್ ವಿಷಯ ಉಂಟು. ನಾಳೆ ಲೈವ್ ಬರ್ತೀನಿ. ಬಾಯ್, ಶುಭರಾತ್ರಿ. ಬಾಯ್, ಥ್ಯಾಂಕ್ ಯು. ನಾನು ಸಹ ಬಂದ್ ಮಾಡೋದು, ಸ್ವಲ್ಪ ಹೊತ್ತು ನೋಡುವ. ಯಾರಾದರೂ ಇದ್ದರೆ ಬಂದರೆ ಮಾತಾಡೋದು, ಇಲ್ಲಾಂದರೆ ಬಂದ್ ಮಾಡೋದು, ಮಲಗುವುದು. ಇವತ್ತು ಬೆಳಿಗ್ಗೆ ಬೇಗ ಎದ್ದಿದ್ದೇನೆ ನಾನು. ಸೊ ನಿದ್ದೆ ಬಾಕಿ ಉಂಟು. ಸೊಂಟ, ನೀವು ಈಗ ಹೀಗೆ ಕೂತ್ಕೊಂಡ್ರೆ ಬೋರ್ ಆಗಲ್ಲ ಬ್ರೋ. ನೀವು ಸ್ವಲ್ಪ ನಿಂತುಕೊಂಡು ಡ್ಯಾನ್ಸ್ ಮಾಡ್ರಿ. ಇಲ್ಲಪ್ಪ, ಡ್ಯಾನ್ಸ್ ಮಾಡಲಿಕ್ಕಿಲ್ಲ. ನಮ್ಮ ಇವರು ಬಂದರು, ಪ್ರಿಯಾಂಕನವರು ಬಂದರು. ಹಾಯ್ ಬ್ರೋ, ವೇದಾಂತಕ್ಕ ಥ್ಯಾಂಕ್ ಯು ಅಂತಿದ್ದಾರೆ. GB ಗಣೇಶ್ ಬಂದರು. ಹಾಯ್ GB ಗಣೇಶ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಶುಭರಾತ್ರಿ ನಿಮಗೂ ಸಹ. ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದು ಒಂದು ಶುಭರಾತ್ರಿ ಹೇಳಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನೆಲಿಗೆ ಒಂದು ವಿಡಿಯೋ ಹಾಕಿದ್ದೇವೆ, ಅದನ್ನು ನೋಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು. ವೇದಾಂತಿ ಸಾಯಿ ಪಣದಲ್ಲಿ ಪ್ರಿಯಾಂಕಾ. ಹಾಯ್ ಪ್ರಿಯಾಂಕರವರೇ, ಹೇಗಿದ್ದೀರಾ? ಥ್ಯಾಂಕ್ ಯು. ನಾಗೇಶ್, ಅದು ಹೌದೌದು ಗೊತ್ತುಂಟು ನಾಗೇಶ್ ಅವರು ಯಾವಾಗಲೂ ಬರ್ತಾರೆ ನಮಗೆ ಲೈವ್ಗೆ. ಗುಡ್ ನೈಟ್ ಅಂತಾರೆ. ಹೌದು, ಅದಕ್ಕೆ ನಾನು ಅವರಿಗೆ ವೆಲ್ಕಮ್ ಮಾಡ್ತೇನೆ ಮತ್ತು ಗುಡ್ ನೈಟ್ ಹೇಳ್ತೇನೆ, ಥ್ಯಾಂಕ್ ಯು ಹೇಳ್ತೇನೆ. ವೇದಾಂತಕ್ಕ, ಹಾಯ್ ಪ್ರಿಯ ಸಿಸ್ಪನದಲ್ಲಿ. ಲೈಕ್ ಕೊಟ್ಟೆ ಅಂತಿದ್ದಾರೆ. ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಏನು ಸ್ಪೆಷಲ್ ನಿಮಗೆ ಇವತ್ತು? ಏನು ಸ್ಪೆಷಲ್ ಇತ್ತು ನಿಮಗೆ? ಊಟ ಆಯ್ತಾ? ಎಂಥ ಸ್ಪೆಷಲ್? ಲಿಸ್ಟ್ ಉಂಟಾ ದೊಡ್ಡದು?
ಶುಭರಾತ್ರಿ ಎಲ್ಲರಿಗೂ ಅಂತಿದ್ದಾರೆ. ಥ್ಯಾಂಕ್ ಯು ವೇದಾವತಿ ಅಕ್ಕ, ಶುಭರಾತ್ರಿ ನಿಮಗೂ ಸಹ. ಧನ್ಯವಾದಗಳು ಬಂದು ಲೈಕ್ ಕೊಟ್ಟಿದ್ದಕ್ಕೆ. ಬೆಳಿಗ್ಗೆ ಸಹ ಲೈಕ್ ಕೊಟ್ಟಿದ್ದೀರಿ, ಈಗಲೂ ಲೈಕ್ ಕೊಟ್ರಿ, ಧನ್ಯವಾದಗಳು ನಿಮಗೆ, ಥ್ಯಾಂಕ್ ಯು. ಯಾರೆಲ್ಲ ಲೈಕ್ ಕೊಡ್ಲಿಕ್ಕೆ ಮರ್ತಿದ್ದೀರಾ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಒಂದು ಲೈಕ್, ನಿಮ್ಮ ಒಂದು ಲೈಕ್ ನಮಗೆ, ಯಾರೋ ಲೈಕ್ ತೆಗೆದ್ರು ಮಾರೆ, ಇನ್ನೊಂದು ಕೊಟ್ರ ಅಂತ ಇನ್ನೊಂದು ಸಲ ಯಾರು ಒತ್ತಿದ್ರ ಅಂತ, ಕೊಡಲಿಲ್ಲ ಅಂತ ಹೋಯ್ತು ಒಂದು. ಶಾರದೆ ದಯೆ ತೋರಿದೆ, ಶಾರದೆ ದಯೆ ತೋರಿದೆ, ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ, ನಾ ಮುತ್ತಾದೆ. ಮಂಜುನಾಥನ್ ಇವತ್ತಿರ, ಹಾಯ್ ಮಂಜುನಾಥನ್ನ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ ಎಂಚೋಳ್ಳರು? ಥ್ಯಾಂಕ್ ಯು ಸೋ ಮಚ್. ಎನ್ನ ಅಣ್ಣ ಬರೋದಿಲ್ಲ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ ಅಂಚೆನೆ ವನಸಾಂಡೆ ದಾದೆ ಸ್ಪೆಷಲ್ ಬೊಕ್ಕ ಇನ್ನೊಂಜಿ ವಿಡಿಯೋ ಪಾಡ್ದ ತೂದು ಸಪೋರ್ಟ್ ಮಾಡ್ಪ್ಲೆ ಪುರ್ಸೋದಿತ್ತಂಡ. ಏನು ಸ್ಪೆಷಲ್ ನಿಮ್ಮದು ಊಟಕ್ಕೆ? ನಮ್ಮದು ಇವತ್ತು ಕೋಳಿ ಚಿಕನ್ ಸುಕ್ಕ ಇತ್ತು ಹೋಟ್ಲಿಂದ, ಮತ್ತು ರೈಸ್ ನಾನೇ ಮಾಡಿದ್ದೆ. ಕೋಳಿ ಸುಕ್ಕ ಮತ್ತು ರೈಸು. ನಿಮಗೆ ಎಂತ ಸ್ಪೆಷಲು? ಹೋ 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 ಲಲ. ನಮಗೆ ಎಗ್ ಕರಿ ಆ್ಯಂಡ್ ರಾಗಿ ರೊಟ್ಟಿ. ಹೌದಾ? ಓಕೆ ಓಕೆ ಓಕೆ, ಒಳ್ಳೆಯದು 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 ಒಳ್ಳೆಯದು, ಕೆಟ್ಟದು ಕೆಟ್ಟದು ಅಲ್ಲ, ಒಳ್ಳೆಯದು ಒಳ್ಳೆಯದು. ಓಹೋ ಚೆಲುವೆಲ್ಲ ನನ್ನೆಂದಿನ, ಚೆಲುವೆ ನಾಟ್ಯ ಮಾಡಿ ತಾನೇ ನಂದಿನ. ಸಂಪು ಕಮ್ಮ ಅಂತಿದ್ದಾರೆ. ಸಂಪು ಬರಲಿಲ್ಲ ಅಂತ, 7 ಗಂಟೆ ಒಂದು ಸಲ ನೋಡಿ ಹೋದ್ರ ಅಂತ, ಮತ್ತೆ ಯಾರಿಲ್ಲ ಅಂತ ಬಂದಿಲ್ಲ. ಯಾರಿಲ್ಲ ಯಾರಿಲ್ಲ, ಹೌದು. ನಾನು ಸಹ, ನೀವು ಹೋಗ್ಲಿಕ್ಕಿದ್ರೆ ಹೋಗ್ಬೋದು. ನಾನೊಂದು 9 ಗಂಟೆಗೆ ಬಂದ್ ಮಾಡ್ತೀನಿ, ಇನ್ನೊಂದು 10-20 ಅರ್ಧ ಗಂಟೆ ಆಗಿ. ಜನ ಬಂದರೆ ಬರ್ತಾರೆ, ಇಲ್ಲಾಂದರೆ ಬಂದ್ ಮಾಡೋದು. ಮಲಗಲಿಕ್ಕೆ ಉಂಟು ನನಗೆ ಸಹ. ನಾನು ಯಾರಾದರೂ ಇರ್ಬೋದು, ಮತ್ತು ಅವರು ಪಾಪ ಕಾಯ್ತಿರ್ಬೋದು ಅಂತ ನಾನು ಲೈವ್ ಮಾಡಿದ್ದೆ. ಇಲ್ಲಾಂದರೆ ಮಾಡುವ ಮನಸ್ಸು ಇರಲಿಲ್ಲ, ಮಲಗುವಂತ ಇತ್ತು ಸೀದಾ. ಮತ್ತೆ ಒಂದು ಸಲ ಬಂದು ನೋಡುವ, ಯಾರಾದರೂ ಬಂದರೆ ಮಾತಾಡಲಿಕ್ಕೆ.
ಪ್ರಿಯಾಂಕರ್ ಅವರು ಹಾಗಾದರೆ ಓಡಿ ಅಂತ ಇದ್ದೀರಾ? ಹಾಗಾದರೆ ಓಡಿ ಅಂತ ಇದ್ದೀರಾ? ಇಲ್ಲ ಇಲ್ಲ ಇಲ್ಲ, ಹಾಗೇನಿಲ್ಲಪ್ಪ ಮಂಜುನಾಥನೇ. ನಿಮ್ಮ ಮಾತು ಇಷ್ಟ ನನಗೆ. ಸ್ಕೂಲಲ್ಲಿ ಒಂದು ಮೇಷ್ಟ್ರು ಇದ್ದರು ಅಣ್ಣ, ನಿಮ್ಮ ಥರನೇ ಮಾತು, ನಿಮ್ಮದೇ ಸ್ಟೈಲು, ಒಳ್ಳೆ ಮಾಸ್ಟ್ರ್ ಅವರು, ಒಳ್ಳೆ ಮಾತು. ನೀವು ಕೂಡ ಅದೇ ಥರನೇ ನಿಮ್ಮ ಒಂದೊಂದು ಮಾತು, ತುಳು ಕನ್ನಡ ಯಾವುದು ಇಷ್ಟ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥನ್ನ. ಹಾಗಾದರೆ ಓಡಿ ಅಂತ ಇದ್ದೀರಾ? ಇಲ್ಲ ಇಲ್ಲ, ನಾನು ಹೋಗ್ಲಿಕ್ಕೆ ಹೇಳಲ್ಲಪ್ಪ. ಅಂದರೆ ನಿಮಗೆಲ್ಲಾದರೂ ಯಾರು ಇಲ್ಲ ಅಂತ ಬೋರ್ ಆಗುವುದಿದ್ರೆ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಬೋರ್ ಆಗಬಾರ್ದಲ್ಲ, ನಾನೊಬ್ಬನ ಹತ್ರ ಎಂತ ಮಾತಾಡೋದು, ಒಬ್ಬನೇ ಇರುವುದಂತ, ಹಾಗೆ ಅದಕ್ಕೋಸ್ಕರ ಬೇಜಾರು ಮಾಡಬೇಡಿ ಆಯ್ತಾ. ನೀವು ವಿಡಿಯೋ ನೋಡಿದ್ರೆ ಅದು ಬಂದಿದ್ದು, ಇವತ್ತೊಂದು ವಿಡಿಯೋ ಬಂದಿದ್ದು ನೋಡಿದ್ದೀರಾ? ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ, ಕಮೆಂಟ್ ಮಾಡಿ ಆಯಿತಾ. ಜಸ್ಟ್ ಫನ್ನಿಗೆ ಒಂದು ವಿಡಿಯೋ ಮಾಡಿದ್ದೀನಿ ಆರೋಗ್ಯದ ಬಗ್ಗೆ. ಈಗ ಜನ ಎಲ್ಲ ಜಾಸ್ತಿ ಇರುವುದಿಲ್ಲ, ಯಾಕಂದರೆ ಇದಲ್ಲ ಫಂಕ್ಷನ್ ಎಲ್ಲ ಇರ್ತದೆ, ಯಕ್ಷಗಾನ ಅದು ಇದು ಅಂತ, ಮತ್ತು ಬಿಗ್ ಬಾಸ್ ಒಂದು ಸೈಡಲ್ಲಿ ಇರ್ತದೆ. ಸೊ ಎಲ್ಲರೂ ಅದೇ ನೋಡ್ತಾ ಇರ್ತಾರೆ. ಮತ್ತು ನಾವು ಸಹ ಟೈಮ್ ತಪ್ಪಿ ಬಂದಿದ್ವಲ್ಲ, ಟೈಮ್ ತಪ್ಪಿದರೆ ಮತ್ತೆ ಜನ ಇರುವುದಿಲ್ಲ. ಟೈಮಲ್ಲಿ ಬಂದರೆ ಜನ ಬರ್ತಾರೆ ಒಮ್ಮೆ. ಲೈಕ್ ಕೊಟ್ಟೆ ಅಣ್ಣ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥನ, ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ, ಧನ್ಯವಾದಗಳು. ಹಾಗಾದರೆ ಓಡಿ ಅಂತ ಇದ್ದೀರಾ? ಇಲ್ಲ ಇಲ್ಲ, ಹಾಗೇನಿಲ್ಲ ಆಯಿತಾ. ಓಡಿ ಅನ್ನಲಿಕ್ಕಿಲ್ಲ, ಯಾರು ಬಂದರೂ ನಾವು ಓಡಿ ಅಂತ ಅನ್ನೋದಿಲ್ಲ. ಬನ್ನಿ ಬನ್ನಿ ಅಂತಲೇ ಹೇಳೋದು. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಲೈವ್ಗೆ ಬಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳೋದು ಅಷ್ಟೇ. ಓಡಿ ಓಡಿ ಹೋಗಿ ಅನೆಗೆ ನೀಡಿ ನೀಡಿ ದಿಡಕ್ಕ 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 ಎಂದು ಡೀಡಿ ಆಡ್ಯಾನೆ ರಂಗ ಡೀಡಿ ಆಡ್ಯಾನೆ. ಓ ನಿಖಿಲ್ ಬತ್ತೀರು. ಹಾಯ್ ನಿಖಿಲ್ ಬ್ರೋ, ವೆಲ್ಕಮ್ ಟು ಲೈವ್. ಎಂಚೋಲ್ಲರು ಮಸ್ತ್ ದಿನಾನ್ ಮಾರೆ ಬರಂದಿರು ಓಲ್ಲರೀರು ನಿಖಿಲ್ ಪಾನಾರ. ಧನ್ಯವಾದಗಳು ಲೈವಿಗೆ ಬಂದಿದ್ದಕ್ಕೆ. ಮತ್ತು ಊಟ ಮಾಡಿದ್ರಾ? ಏನಿತ್ತು ಸ್ಪೆಷಲ್ ಇವತ್ತು? ಬಹಳ ಅಪರೂಪವಾಗಿದ್ದೀರಾ ನೀವು ನಿಖಿಲ್ ಪಾನಾರರವರೇ. ವನಸಾಂಡ್ ಬ್ರೋ ಇರ್ನಾಡೆ ಮನಸ್ಸು ದಾದಿ ಸ್ಪೆಷಲ್ ಇರೆಗ್ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ ಅಂಚನೆ ಎಂಕ್ಲು ಒಂಜಿ ವಿಡಿಯೋ ಪಾಡ್ದ ವಿಡಿಯೋ ಇನ್ನಿಂದತ್ತು ವಾರ ಒಂಜಿ 2 ವಿಡಿಯೋ ಒಂಜಿ ವಿಡಿಯೋ ಬರೋಂದುಪ್ಪುಂಡು ಮಾತ ವಿಡಿಯೋನು ಪುರ್ಸೋದುಪ್ಪುನ ತೂದು ಸಪೋರ್ಟ್ ಮನ್ಪ್ಲೆ. ಪ್ರಿಯಾಂಕ ಅಕ್ಕ ಊಟ ಮಾಡಿದ್ರಾ? ಕಾರಲ್ಲಿ ಊರಲ್ಲಿ ಮಳೆ ಉಂಟಾ ಅಕ್ಕ ಅಂತಿದ್ದಾರೆ. ಪ್ರಿಯಾಂಕನವರು ಹೋದ್ರ ಅಂತ ಇದ್ದಾರಾ? ಮೀನು ಬರೋದಿಲ್ಲ, ಮೀನಾ? ಓಕೆ ಓಕೆ ಓಕೆ. ದಾದಿ ಸ್ಪೆಷಲಿ ಒಂದು ಸಾರಿ ದಾದಿ ವಿಶೇಷಪುರ ಇಂಚ ಉಳ್ಳಾರೀರು ಸೌಖ್ಯನೇ ದಾನೆ ಬರ್ಪೂಜಾರ ಅಪರೂಪದಾನೆ ಎಂಕ್ಲ ಬೊಕ್ಕೊಂಜಿ ಚಾನೆಲ್ನ ಸಬ್ಸ್ಕ್ರೈಬ್ ಮಲ್ದಾರೆ ಇರು. ಬೊಕ್ಕೊಂಜಿ ಚಾನೆಲ್ ಉಂಡು ಐಟ್ಲ ಲೈವ್ ಬರೋಂದುಪ್ಪು ಎಂಕ್ಲು ಟೈಮ್ ತಿಕ್ಕಿನ ಬಲ್ಲೆ ಪುರ್ಸೋತಿತ್ತಂಡ. ಮಲ್ದಿಜಿ ಮಡೆಂಜಿ. ಓ ಮಡೆಂಜಿಯಾ? ಓಕೆ ಓಕೆ ಓಕೆ.
ಪಿನ್ ಮಾಡಿದ ಅವತ್ತು ಪಿನ್ ಮಾಡಿದ ಚಾನೆಲನ್ನು ಸಹ ಸಬ್ಸ್ಕ್ರೈಬ್ ಮಾಡಿ ಟೈಮ್ ಸಿಕ್ಕಿದ್ರೆ. ಥ್ಯಾಂಕ್ ಯು. ಸೌಖ್ಯನೇ? ಹಾಂ ಏನು ಸಾರುಳ್ಳೆ ಸೌಖ್ಯ ತೊಂದರೆ ಅಜ್ಜಿ. ಈರು ಪದ್ಯ ಪಲ್ಲೆ ಅಣ್ಣ ಪೂರ ಬರ್ಪೇರು ಮಾಡೋದಿಲ್ಲ ಅದೇ. ಒಳಿತು ಮಾಡು ಮನುಸ ನೀ ಇರೋದು 3 ದಿವಸ. ಒಳಿತು ಮಾಡು ಮನುಸ ನೀ ಇರೋದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಹನ್ನುತ್ತಾರ. ಹಾಯ್ ಕಾರ್ತಿಕ್ ಅಣ್ಣ ಬರ್ತೀರ. ಹಾಯ್ ಕಾರ್ತಿಕ್ ಬ್ರೋ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರ? ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಕ್ಕೆ. ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೇ ಅಂಚನೆ. ನೀವು ಒಂದು ವಿಡಿಯೋ ಪಾಡ್ದೆ ಆಯ್ತು ಸಪೋರ್ಟ್ ಮಾಡ್ಪ್ಲೇ. ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಸ ನೀ ಇರೋದು 3 ದಿವಸ. ಒಳಿತು ಮಾಡು ಮನುಸ ನೀ ಇರೋದು 3 ದಿವಸ. 3 ದಿನದ ಸಂತೆ ನಗು ನಗುತ್ತ ಬಾಳಬೇಕು. ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ, ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಹೇ ಒಳಿತು ಮಾಡು ಮನುಸ ನೀ ಇರೋದು 3 ದಿವಸ. ಒಳಿತು ಮಾಡು ಮನುಸ ನೀ ಇರೋದು 3 ದಿವಸ. ಥ್ಯಾಂಕ್ ಯು ಸೋ ಮಚ್. ಚಿಕ್ಕ ವನಸ ಆಂಡ್ ಸರ್ ಬಣ್ಣದಲ್ಲಿರು ಆಂಡೆ ಸರ ಎನ್ನ ಆಂಡ್ ಬ್ರೋ ಎನ್ನ ಆಂಡ್ ಇರ್ನಾಂಡೆ. ಕಾರ್ತಿಕ್ ಬ್ರೋ ಸೂಪರ್ ವಾಯ್ಸ್ ಬನ್ನೊಂದುಲ್ಲೇರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಸೃಜನ್ ಹಲ್ಲಾಡ್ ಬರ್ತೀರಾ? ಹಾಯ್ ಸೃಜನ್ ಹಲ್ಲಾಡ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನಲಲ್ಲಿ ಒಂದು ವಿಡಿಯೋ ಬಂದಿದೆ, ವೀಕ್ಷಿಸಿ ಸಪೋರ್ಟ್ ಮಾಡಿ ನಮಗೆ. ಥ್ಯಾಂಕ್ ಯು. ಇವತ್ತಿದ್ದು ವಿಡಿಯೋ ನೋಡಿದೆ. ಹೌದಾ? ಥ್ಯಾಂಕ್ ಯು ಸೋ ಮಚ್. ಆಯಿತಾ, ನೀವು ವಿಡಿಯೋ ನೋಡಿದಾಗ ಒಂದು ಸಣ್ಣ ಕಾಮೆಂಟ್ ಹಾಕಿ ಆಯಿತಾ. ಒಂದು ಹೀಗೆ ಮಾಡಿ, ಒಂದು ಏನಾದರೂ ಹೂ ಕಲಿಸಿ, ಏನಾದರೂ ಮಾಡಿ. ಅಯ್ಯಪ್ಪ ಭಕ್ತಿಗೀತೆ ಪಲ್ನೇ ಸರ್ ಪಣಂದ್ರೆ ಅಯ್ಯಪ್ಪ ಭಕ್ತಿಗೀತೆ ಹೆಂಗೆ ಗೊತ್ತುಜ್ಜಿ ಆತು. ಅವು ಪಂಡ ಅಂಚಿನ ಭಜನೆ ದಾಲ ಇಜ್ಜಿ ಮುಲ್ಪ ನಮ್ಮಲ್ಲ ಒಂದಿಟ್ಟು ಗೂಗಲ್ಡ್ ಅಂಚಾದು ಅವೇ. ಸೊ ನನ್ನವರೇ ಅಯ್ಯಪ್ಪಲ ಓಲ ಕಲ್ತನ ಪನ್ಪ್ಯಾನ್ ಇತ್ತ ಕಲ್ತದಿನ ಓಲ ಇಜ್ಜಿ ಅಯ್ಯಪ್ಪ ಸ್ವಾಮಿನ. ಬಿ ರಾಜೇಶ್ ಬತ್ತೀರು. ಹಾಯ್ ರಾಜೇಶ್ ಭುವನ್, ವೆಲ್ಕಮ್ ಟು ಲೈವ್. ಎಂಚ ಉಳ್ಳರು? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬರ್ತೀನಿಕ್. ಬ್ರಜೇಶ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೇ ಅಂಚನೆ ಸಬ್ಸ್ಕ್ರೈಬ್ ಮಾಡ್ಪ್ಲೇ. ಸ್ಮೃತಿ ಸೃಜನ್ ಅಲ್ಲಾಡು. ಓಕೆ ಬ್ರೋ, ಊಟ ಆಯ್ತಾ? ಊಟ ಆಯಿತು ಸರ್, ನಮ್ದು ಊಟ ಆಯಿತು. ನಿಮ್ದು ಆಯ್ತಾ? ಚಿಕನ್ ಎಲ್ಲ ಇತ್ತು. ಅಯ್ಯಪ್ಪ ಸ್ವಾಮಿನ ಒಂಜಿ ಮ್ಯೂಸಿಕ್ ಪನ್ನೊಲಿ, ವಿಸಿಲ್ ಪಾಡ್ದು ಪದ್ಯ ಒಂಚೂರು ಲೈನ್ 2-3 ಲೈನ್ ಅಂಚ.
ಹರಿವ ಹರಿವರಾಸನನ್ ಗೊತ್ತು ಯಾರನ್ನ ಸೂಪರ್ ಮ್ಯಾನ್ ಬಣದಲ್ಲಿರು ಅಂದೆ. ಓಕೆ ಓಕೆ ಗುಡ್, ವೆರಿ ಗುಡ್. ಹರಿವರಾಸನಂ ವಿಶ್ವಮೋಹನಂ ಹರಿದದೀಶ್ವರಂ ಆರಾಧ್ಯ ಪಾದುಕಂ ಹರಿವಿಮರ್ದನಂ ನಿತ್ಯನರ್ತನಂ ಹರಿಹರಾತ್ಮಜಂ ದೇವಮಾಶ್ರಯೇ ಶರಣಕೀರ್ತನಂ ಶಕ್ತಮಾನಸಂ ಭರನಲೋಲುಪಂ ನರ್ತನಾಲಸಂ ಹರುಣಭಾಸುರಂ ಭೂತನಾಯಕಂ ಹರಿಹರಾತ್ಮಜಂ ದೇವಮಾಶ್ರಯೇ ಪ್ರಣಯಸತ್ಯಕಂ ಪ್ರಾಣನಾಯಕಂ ಪ್ರಣತಕಲ್ಕಕಂ ಶುಭ್ರವಾಂಚಿತಂ ಪ್ರಣವಮಂದಿರಂ ಕೀರ್ತನಾಪ್ರಿಯಂ ಹರಿಹರಾತ್ಮಜಂ ದೇವಮಾಶ್ರಯೇ ತುರಗವಾಹನಂ ಸುಂದರಾನನಂ ವರಗಧಾಯುಧ ವೇದವರ್ಣಿತಂ ಗುರುಕೃಪಾಕರಂ ಕೀರ್ತನಾಪ್ರಿಯಂ ಹರಿಹರಾತ್ಮಜಂ ದೇವಮಾಶ್ರಯೇ ತ್ರಿಭುವನಾರ್ಚಿತಂ ದೇವತಾತ್ಮಕಂ ತ್ರಿನಯನಂ ಪ್ರಭುಂ ದಿವ್ಯದೇಶಿಕಂ ತ್ರಿಜಶಭೂಚಿತಂ ಚಿಂತಿತಾಪ್ರದಂ ಹರಿಹರಾತ್ಮಜಂ ದೇವಮಾಶ್ರಯೇ ಹರಿಹರಾತ್ಮಜಂ ದೇವಮಾಶ್ರಯೇ. ನಿಮ್ಮ ಇವ್ರದ್ದು ಬ್ರಿಜೇಶ್ನವ್ರದ್ದು ನಿಮ್ಮ ಡಿ ಪಿಯಲ್ಲಿ ಅದು ಲೆನ್ಸ್ ಕಾರ್ಟಿದ್ದು ಚಿತ್ರ ಕಾಣ್ತಾಗೆ ಕಾಣ್ತದೆ ಮಾರ್ರೆ. ಅವು ಅದೇಯಾ? ಅಲ್ಲಲ್ಲ, ಬಿ ಅಂತ ಬರೆದಲ್ಲ, ಬ್ರಿಜೇಶ್ ಭುವನ್ ಅಂತ, ಬಿ ಅಲ್ವಾ? ಓಕೆ 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 ಓಕೆ. ಫಸ್ಟ್ ಟೈಮ್ ಬಂದಿದ್ದಲ್ಲ ನೀವು? ನೀವು ದುಮ್ಮರ ಬಂದಿದ್ದೀರಿ ಅದ. ಬ್ಲೂ ಉಂಡು ಬಂಡ ಬೈದಾರ ಲೆಕ್ಕ. 133 ಸಬ್ಸ್ಕ್ರೈಬರ್ ಉಳ್ಳಿರ 2 ಚಾನೆಲ್ ಉಂಡಾ? ಶಾಂತಕ್ಕ ಬತ್ತೀರು. ಹಾಯ್ ಅನ್ನ ಪಣದಲ್ಲಿರು. ಹಾಯ್ ಶಾಂತಕ್ಕ, ಥ್ಯಾಂಕ್ ಯು ಸೋ ಮಚ್. ಬತ್ತಿನಕ್ಕೆ ವನಸಾಂಡೆ ಅಣ್ಣಗೆ ಏನು ವನಸಾಂಡು ಶಾಂತಕ್ಕ. ರೈಸ್ ಬೊಕ್ಕ ಚಿಕನ್ ಸುಕ್ಕ ಹತ್ತೀನಿ ಯಾನು. ಚಿಕನ್ ಸುಕ್ಕ ಹೋಟೆಲ್ ಹಿಡ್ಕಂತೀನಿ, ರೈಸ್ ಯಾನೇ ಬಂತದೆ. ಸೂಪರ್ ಬಣದಲ್ಲಿ ಹಿರೇಗದಾರಿ ಸ್ಪೆಷಲಿನಿ. ಸಂಡೇ ಸ್ಪೆಷಲ್ ಚಿಕನ್ ಚಿಲ್ಲಿ, ಚಿಕನ್ ಕೀ ರೋಸ್ಟ್. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಆಡ ನಿಖಲ ಒಂದು ಆಂಡೆ ಎಂಚಿನ ಬಿಗ್ ಬಾಸ್ ಸಮಯ 8:30, ಊರಲ್ಲಿ 10. ಚಿಕನ್ ಸಾರನ್ನ. ಓ ಅಂದೆ ಚಿಕನ್ ಸಾರ್. ಸಂಡೇ ಚಿಕನ್ ಸಂಡೇ ಚಿಕನ್. ಬಿಗ್ ಬಾಸ್ ಒಂದಿಲ್ಲಾರ ಅವನುಂಡಾ? ಓಕೆ ಓಕೆ ಓಕೆ. ಬನ್ನಿ ಜನರೇ, ಜನಜ್ಜಿ ಇರಲ್ಲ ನಾವು ಇಲ್ಲ ನಾನು ಚೂರು ಅಂತ ಬರ್ತದೆ. ತೂಪಿನ ಪಕ್ಕ ಬಂದು ಒಂದು ಜೆಪ್ಪುಂಡು ಸೀದಾ ಕಾಂಡೆ ಬೊಲ್ಪುಲಾಗದೆ ಇನಿ ಪಣದಲ್ಲಿ ಅಂದಿ ದೂರ ಪೋಯಿನಿ ಅನ್ನ. ಇನಿ ಇಂದೇಕೆ ವಾಕಿಂಗ್ ಪೋದಿತ್ತ ಕಾಂಡೆ ಅವಳು ಒಂದಿತ್ತು ನಮ್ಮ ದುಬೈ ಒಂದು ಪ್ರೋಗ್ರಾಮ್ ಇತ್ತು. ಫುಲ್ಲು ಜನ ಲೈವ್ ಬತ್ತಿತ್ತು. ಅಲ್ಪಾಡ್ದು ಮಸ್ತ್ ಜನ ಬೈದಿರು ಲೈವ್ಗೆ. ಸಂಪು ಬೈಜೇರಿ ಇತ್ತೆ ಬೈಜೇರಿ ಒಂಚೂರು ಬಣ್ಣಾಗ ಲೇಟ್ ಆಂಡು. ಒಂಚೂರು ಪಿದೆ ಬೋದಿತ್ತೆ. ಪಿದೆ ಬಣ್ಣಾಗ ಅರ್ಧ ಗಂಟೆ ಲೇಟ್ ಆಂಡು. ಸೊ ಏನು ಅರ್ಧ ಗಂಟೆ ಲೇಟ್ ಸ್ಟಾರ್ಟ್ ಮಾಡ್ತೀನಿ ನೀನಿಲ್ಲ ಅಂಚಾದ ಏರ್ಲ ಎಜ್ಜೇರು ಬರ್ಪಿನ ಏರ್ಲ ಬೈಜೇರು. ಖಾಲಿ ಪ್ರಿಯಾಂಕ ಅಕ್ಕ ಬತ್ತೇರು, ಬಕ್ಕೊಂಜಿ ವೇದಾವತಿ ಅಕ್ಕ ಬತ್ತೇರು, 2-3 ಜನ ಬತ್ತು ಪೋಯರು. ಬೊಕ್ಕ ಪುರ ಹೊಸ ತಕ್ಳೋರು ಬತ್ತು ಪೋಯರು ಅಂದೇ ಅಂದು ಸಂಪೂ ಇನಿ ಆಟ ಉಂಡು. ಕಂಬಳ ಉಂಡು ಬಣ್ತೀರಿ ಮಾರೆ. ಕಂಬಳ ಉಂಡ ಅಂದ ಅವ್ವೇ ಗೊತ್ತಿಜ್ಜಿದ ಅದಂತ ಎಲ್ಲ ಜಾಸ್ತಿ ಬರ್ದು ಕುಲ್ಲು ಜಿತ್ತೆ ಜೆಪ್ಪೆರಂಡು ಇಂಕ್ಲ
ಕಾಂಡೆ ಮೂಜಿ ಗಂಟೆ ಲಕ್ಕದೆ ಅನ್ನು ಯಾನು ಬತ್ತೆ ಅನ್ನ ಹೊರ ಬತ್ತು ಪೋಯೆ ಓ ಅಂದೆ ಓಕೆ ಓಕೆ ನೋ ಪ್ರಾಬ್ಲಮ್ ಥ್ಯಾಂಕ್ ಯು ಅತಿ ಕಡಿಮೆ ಅವು ಅಣ್ಣ ರೆಸ್ಟ್ ಮಲ್ಪಲೆ ಓಕೆ ನೋ ಪ್ರಾಬ್ಲಮ್ ಓಕೆ ಅಪ್ಪಣ್ಣ ಬಂದು ಅನ್ಪೇನ್ ಥ್ಯಾಂಕ್ ಯು ಸೋ ಮಚ್ ಮಾತಿರಿಗಲ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಎಲ್ಲ ತಿಕ್ಲಿಗ ನಮ್ಮ ಬೊಕ್ಕೊಂಜಿ ಚಾನೆಲ್ ಬಾಯ್ ಗುಡ್ ನೈಟ್ ಶುಭರಾತ್ರಿ.